ವಿಧಾನಸಭೆಯ 6ನೇ ಅಧಿವೇಶನದಲ್ಲಿ 2 ದಿನ ಸಂವಿಧಾನದ ಕುರಿತು ವಿಶೇಷ ಚರ್ಚೆ ನಡೆಸುವುದಾಗಿ ಸ್ಪೀಕರ್ ಹೇಳಿದ್ದು, ಇದರ ಹಿಂದೆ ಹಿಡನ್ ಅಜೆಂಡವಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಆರೋಪಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಆರೋಪ ಮಾಡಿದ ಅವರು, ಸಿಎಎ ಹಾಗೂ ಎನ್ಆರ್ಸಿಯನ್ನ ಸಮರ್ಥಿಸಲು ಈ ಚರ್ಚೆಗೆ ಮುಂದಾಗಿರುವಂತೆ ಭಾಸವಾಗ್ತಾ ಇದೆ. ಇಂತಹ ಚರ್ಚೆ ಅಸಂವಿಧಾನಿಕ ಮಾತ್ರವಲ್ಲದೆ ಸರ್ಕಾರ ಹಾಗೂ ಸಭಾಧ್ಯಕ್ಷರ ಅಧಿಕಾರ ದುರುಪಯೋಗ ಪರಮಾವಧಿ ಎಂದು ಅವರು ಟೀಕಿಸಿದ್ದಾರೆ. ವಿಧಾನಸಭೆಯಲ್ಲಿ ವಿಶೇಷ ಚರ್ಚೆಗೆ ಸಂಬಂಧಿಸಿ ಬಿಎಸಿಯಲ್ಲಿ ಯಾವ ವಿಷಯ ಬಗ್ಗೆ ಚರ್ಚೆ ನಡೆಸಬೇಕು ಎಂಬ ನಿರ್ಧಾರವಾಗಬೇಕು. ಅದು ಆಗದೆ ಈ ರೀತಿ ಚರ್ಚೆಗೆ ಅವಕಾಶವಿಲ್ಲ. ಚರ್ಚೆ ಮಾಡಲೇಬೇಕೆಂದರೆ 100 ವರ್ಷ ಹಳೆಯ ಐಪಿಸಿ, ಸಿಆರ್ಪಿಸಿ, ಭೂ ಕಂದಾಯ ಕಾಯ್ದೆ ಬಗ್ಗೆ ಚರ್ಚೆ ನಡೆಸಬಹುದು. ಅದು ಬಿಟ್ಟು ಸಂವಿಧಾನದ ಬಗ್ಗೆ ವಿಶೇಷ ಚರ್ಚೆ ಯಾಕಾಗಿ ಎಂದು ಪ್ರಶ್ನಿಸಿದ ಐವನ್, ಈ ಬಗ್ಗೆ ವಿಧಾನಸಭಾಧ್ಯಕ್ಷರು ಪರಿಶೀಲನೆಯನ್ನ ನಡೆಸಬೇಕು ಎಂದಿದ್ದಾರೆ. ವಿಚಾರವನ್ನು ತಿಳಿಯದ ಪ್ರತಿಭಟನೆಗಾಗಿ ಬಂದಿದ್ರು, ವಿಚಾರ ಗೊತ್ತಿಲ್ಲದೆ ಪ್ರತಿಭಟನೆಗೆ ಬಂದಿದ್ರು, ಅವರ ಮೇಲೆ ಲಾಠಿ ಪ್ರಹಾರ ಮಾಡಿ ಗೋಲಿಬಾರನ್ನು ಮಾಡಲಾಯಿತು. ಇದು ತನಿಖೆ ಆಗ್ತಾ ಇದೆ, ತನಿಖೆ ಆಗಬೇಕು. ಮತ್ತು ಅದರ ಮಧ್ಯೆ ಈ ಒಂದು 144 ಸೆಕ್ಷನ್ ಅನ್ನು ಇಂಪೋಸ್ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತೇಳಿ ನಾವು ಸಹಿತ ವಿರೋಧ ಪಕ್ಷದವರು ಮತ್ತು ರಾಜ್ಯದ ಪ್ರಬುದ್ಧ ಜನರು ಪ್ರತಿಭಟನೆ ಹತ್ತಿಕ್ಕಲಿಗೋಸ್ಕರ ಈ 144 ಅನ್ನು ಹಾಕಿದ್ದೀರಿ ಹೊರತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಅಲ್ಲ ಎಂಬುದಾಗಿ ನಾವು ಸ್ಪಷ್ಟವಾಗಿ ಹೇಳಿದ್ದು. ಮತ್ತು ಸರ್ಕಾರದ ಈ ಒಂದು ನೀತಿ ಅಥವಾ 144 ಇಂಪೋಸ್ ಮಾಡಿದ್ದು ಸರ್ಕಾರ ದುರುದ್ದೇಶದಿಂದ ಮಾಡಿದೆ ಎಂಬ ಕಾರಣಕ್ಕಾಗಿ ಆಗಿರುವುದರಿಂದ ಯಾರು ತೀರಿ ಹೋಗಿದ್ದಾರೆ, ಯಾರು ಜೀವ ಕಳ್ಕೊಂಡು ಹೋಗಿದ್ದಾರೆ, ಅವರ ಪರಿಹಾರವನ್ನು ಇಮ್ಮಿಡಿಯೇಟ್ ಕೊಡಬೇಕು. ನೋ ಮೋರ್ ವೇಟಿಂಗ್. ಇದುವರೆಗೆ ನೀವೇನು ಅವರ ಆರೋಪಿಗಳು ನಾವು ವೆಯ್ಟ್ ಮಾಡ್ತಾ ಇತ್ತು, ತನಿಖೆ ಆಗಲಿ ಅಂತ ವಿವಿಧ ಕಾರಣ ಕೊಡ್ತಾ ಇದ್ದೀರಿ. ಈಗ ನಿಮ್ಮ ಮುಂದೆ ಇರುವ ದಾರಿ, ಈ ಆರೋಪಿ ಸ್ಥಾನದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮತ್ತು ಯಾರು ನಿರ್ಧಾರ ತೆಗೆದುಕೊಂಡಂತಹ ಪೊಲೀಸ್ ಅಧಿಕಾರಿಗಳು ನಿಂತಿದ್ದಾರೆ ಹೊರತು ಅಮಾಯಕರು ಅಲ್ಲ.